ಎಲ್ಲರೂ ನಮಸ್ತೆ. ನನ್ನ ಹೆಸರು ಜಯಂತಟಿ. ನಾನಿವತ್ತು ಬೆಳ್ತಂಗಾಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಸೌಜನ್ಯವರ ಮನೆ ಹತ್ರ ಇದ್ದೀವಿ. ಸೌಜನ್ಯವರನ್ನು ಸಮಾಧಿ ಮಾಡಿರುವಂಥ ಜಾಗ ಇದು. ಒಂದು 4-5 ತಿಂಗಳ ಹಿಂದೆ ಮಹೇಶಣ್ಣ ತಿಮ್ಮರೋಡಿಯವರು, ಸೌಜನ್ಯ ಹೋರಾಟಗಾರರು ಆಗಿರುವಂಥ ಮಹೇಶಣ್ಣ ತಿಮ್ಮರೋಡಿಯವರು ಈ ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿ ಸೌಜನ್ಯವನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಈ ಒಂದು ಶಕ್ತಿಯಿಂದಾಗಿ ಇವತ್ತು ಈ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ, ಕೊಲೆ, ದರೋಡೆಗೆ ಒಂದು ಶಕ್ತಿಯಾಗಿ ಮಾರ್ಪಾಡು ಹೊಂದಿದ್ದು. ಅದಕ್ಕೋಸ್ಕರ ನಮಗೆಲ್ಲ ಗೊತ್ತಿರ್ಬೋದು, ಎಲ್ಲ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಹೋರಾಟ ನಡೀತಾ ಇದೆ, ಯಾವ ರೀತಿಯಲ್ಲಿ ಇವರು ಮಾಡಿರುವಂಥ ಹಿಂಸೆಯನ್ನು ಒಬ್ಬೊಬ್ಬರಾಗಿ ಮುಂದೆ ಬಂದು ತೋರಿಸ್ತಾ ಇದ್ದಾರೆ. ಇವರ ಇನ್ನೊಂದು ಮುಖವಾಡವನ್ನು ಈ ಸೌಜನ್ಯ ಕಳಚಿ ಹಾಕ್ತಾ ಇದ್ದಾಳೆ. ಅದರಲ್ಲೂ ಒಂದೊಂದು ಕೇಳಿದರೆ ಎಲ್ಲರೂ ದೇವರು ದೇವರು ಎಂದು ನಂಬ್ತಾ ಇದ್ರು. ಪ್ರತಿಯೊಬ್ಬರು ಇವರು ಹೇಳೋರು ಅವರ ಆತ್ಮುಖ ಇದೆ, ಈ ಮುಖ ಇದೆ ಅಂತ. ಒಂದು 1976 ಒಂದು ನಡೆದ ಘಟನೆಯನ್ನು ಹೇಳ್ತಾ ಇದ್ರು. ಇಲ್ಲಿ ಇವಾಗ ಅವರ ಮಗ ಪೊಲೀಸ್ ಇಲಾಖೆಯಲ್ಲಿ ಕೆಲಸದಲ್ಲಿದ್ದಾರೆ. ಅವರ ತಾಯಿ, ಅವರ ಚಿಕ್ಕಮ್ಮ ಒಂದು ದಿನ ಸಾಯಂಕಾಲ ಬೆಳಿಗ್ಗೆ ತನಕ ದೇವಸ್ಥಾನ ಮುಂದೆ ಕಟ್ಟಿ ಹಾಕಿದ್ರಂತೆ ಒಂದು ಹೆಣ್ಣು ಮಗಳನ್ನು. ಇಷ್ಟು ಈ ರೀತಿ ನೀಚ ಕೃತ್ಯವನ್ನು ಮಾಡಿರುವಂಥವರು ಈ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಆ ಅತ್ಯಾಚಾರಿಗಳ ಅಡಗುತಾಣ, ಅತ್ಯಾಚಾರಿಗಳ ಕಾಮುಕರ ಅಡಗುತಾಣದಲ್ಲಿರುವವರು. ಇನ್ನು ಇಲ್ಲಿ ಬರುವ ಭಕ್ತರು ಅವರೇ ಕಾಲಿಗೆ ಅಡ್ಡ ಬೀಳುವುದಲ್ಲ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಕೈ ಮುಗಿರಿ, ಬೇಡ ಅಂತ ಹೇಳಲ್ಲ. ನಾವು ಕೈ ಮುಗಿತಾ ಇದ್ದೀವಿ. ಇವತ್ತಿಗೂ ನಮ್ಮೊಂದಿಗೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇದ್ದೇ ನಾವು ಈ ಹೋರಾಟವನ್ನು ಈ ರೀತಿಯಲ್ಲಿ ತಗೊಂಡು ಹೋಗಿರೋದು, ಈ ಒಂದು ಮಟ್ಟಕ್ಕೆ ತಂದಿರೋದು, ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ತಿಳಿಸಿಕೊಟ್ಟಿರೋದು. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ದೇವಸ್ಥಾನದ ತೇಜೋವಧೆ ಮಾಡಲಿಕ್ಕೆ ಇಲ್ಲ, ದೇವಸ್ಥಾನದ ಹೆಸರನ್ನು ಕೆಡಿಸಲಿಕ್ಕೆ ಈ ಹೋರಾಟ ಮಾಡ್ತಾ ಇಲ್ಲ. ಇಲ್ಲಿ ಆಗಿರುವಂಥ ಅನಾಚಾರ ಜನರಿಗೆ ತಿಳಿಸ್ಬೇಕು. ಬ್ರಿಟಿಷರು ಇರುವಂತಗಳು ನೀಚ ಕೃತಿಯಲ್ಲಿದ್ದರು. ಇವತ್ತಿಗೂ ಅಲ್ಲಿ ಇರುವವರಿಗೆ ಮಾತಾಡುವ ಹಕ್ಕಿಲ್ಲ. ಅಲ್ಲೆಷ್ಟೋ ಭೂಮಿ, ಸಾವಿರಾರು ಎಕರೆ ಭೂಮಿಯನ್ನು ಕಬಳಿಸಿ ಅವರ ಸ್ವಾರ್ಥಕ್ಕೋಸ್ಕರ, ಅವರ ಕುಟುಂಬದವರಿಗೋಸ್ಕರ ನಮ್ಮ ಕುಟುಂಬದಗೋಸ್ಕರ 35-40 ಟ್ರಸ್ಟ್ಗಳನ್ನು ರಚನೆ ಮಾಡಿ ಎಲ್ಲ ಒಂದೊಂದು ಟ್ರಸ್ಟ್ ಹೆಸರಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ. ಇದು ಯಾರು ಹೊರಗಿನವರದಲ್ಲ, ಎಲ್ಲ ಅಲ್ಲಿಯವರಿಗೆ ಮಾತ್ರ. ಇದು ಜನ ಅರ್ಥ ಮಾಡ್ಕೊಳ್ಬೇಕು. ನಾವೇನ ಹೇಳಿದ್ರೆ ನೀವು ಹೇಳೋದು ಅವ್ರಿಗೆ ಆ ಥರ ಹೇಳ್ಬಾರ್ದು, ಅವ್ರು ದೊಡ್ಡವರು ಅಂತ. ನೀವು ನಿಮ್ಮಷ್ಟಕ್ಕೆ ನೀವೊಂದು ಇಲ್ಲೆಲ್ಲ ಬಂದೊಂದು ಕೆಲಸ ಮಾಡ್ತಾ ದೇವಸ್ಥಾನ ಸೇರ್ಕೊಳ್ಳಿ. ಆ ದೇವಸ್ಥಾನಕ್ಕೆ ಸೇರಿ ಅಲ್ಲೇ ಇರಿ 1 ತಿಂಗಳು. ಆ ನಂತರ ತಿಳ್ಕೊಳ್ಳಿ ಏನಾಗ್ತದೆ ಅಂತ, ಅಲ್ಲಿ ಯಾವ ರೀತಿಯಲ್ಲಿದೆ ಅಂತ ಅಲ್ಲಿ ಅವರು ಆವಾಗ ಹೇಳ್ತಾರೆ, ಬಾಯಿ ಬಿಡ್ತಾ ಇರ್ತಾರೆ. ಇವತ್ತಿಗೂ ಅವರ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಅವತ್ತಾದರೂ ಇವತ್ತು ಪ್ರತಿಯೊಬ್ಬರು ಹೋರಾಟಗಾರರು, ಮಹೇಶಣ್ಣಾಗಲಿ, ಮಹೇಶಣ್ಣನೊಂದಿಗೆ ಕೈ ಜೋಡಿಸಿವರು ನಾವು, ಗಿರೀಶ್ ಮಠನವರು, ಮಠನವರು ಎಲ್ಲರಿಗೂ ಗೊತ್ತು. ಅವರು ಇಡೀ ಕರ್ನಾಟಕ ರಾಜ್ಯದ ಎಲ್ಲಿ ಅನ್ಯಾಯ ನಡೀತೋ ಅದಕ್ಕೆ ಹೋರಾಟಕ್ಕೆ ಕೈ ಜೋಡಿಸ್ತಾ ಇರುವರು. ಅಂಥವರು ಬಂದು ಕೈ ಜೋಡಿಸಬೇಕಾದ್ರೆ ಅವತ್ತು ಅವ್ರದ್ದು ಒಂದೊಂದು ದಾಖಲೆಯನ್ನು ಬಿಡುಗಡೆ ಮಾಡಬೇಕಾದ್ರೆ ಅವರೆಷ್ಟು ನೊಂದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಸಾಕು. ಇವರಿಗೆಲ್ಲ ಒಂದು ಅಸ್ತ್ರ ಅಂತ ಹೇಳಿ ನಮ್ಮಂಥವ್ರನ್ನ ತೇಜ ಮಾಡೋದು ಜಾಲತಾಣ ಮುಖಾಂತರ. ಏನು ಅತ್ಯಾಚಾರ ಕುಟುಂಬದವರು ಒಂದಿಷ್ಟು ಜನ ಮಾತ್ರ ಉಳಿದಾರೆ. ಅವರು ಮಾತ್ರ ನಕಲಿ ಪೇಜುಗಳನ್ನು ಮಾಡುತ್ತಾ ನಮ್ಮ ಹೋರಾಟಗಾರರ ತೇಜೋವಧೆ ಮಾಡ್ತಾ ಇದ್ದಾರೆ. ನೀವು ಎಷ್ಟು ತೇಜೋವಧೆ ಮಾಡ್ತಾ ಇದ್ದೀರೋ ಅಷ್ಟೇ ನಾವು ಇದ್ದ ಮೇಲೆ ನಿಲ್ತಾ ಇದ್ದೀವಿ. ನೀವು ಒಬ್ಬೊಬ್ಬರ ತೇಜೋವಧೆ ಮಾಡಿರಿ. ಪ್ರಸನ್ನಕ್ಕವನಿಗೆ ತೇಜೋವಧೆ ಅಂತಂತ ತೇಜವಲ್ಲ ಮಾಡಿರೋದು ಒಬ್ಬ ಲೈವಲ್ಲಿ ಕೂತು. ಇವಾಗ ಎಲ್ಲಿದ್ದಾನೆ ಸಮಯವ? ಅಣ್ಣಪ್ಪ ಸ್ವಾಮಿಯ ಮುಂದೆ ಬಂದು ದೊಡ್ಡದಾಗಿ ಹೇಳಿದ, ಸುಳ್ಳಂತೆಲ್ಲ 100ಕ್ಕೆ 100 ಸುಳ್ಳು ಹೇಳಿಬಿಟ್ಟವ. ಎಲ್ಲಿದ್ದಾನೆ ಇವಾಗ? ಇನ್ನೊಬ್ಬ ಗಣ ಅಂತ ಹೇಳಿ ಕುಂದಾಪುರ ಕಡೆ ಬಂದಿದ್ದ, ಅವೆಲ್ಲೋದ? ಎಲ್ಲವನ್ನು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಬದಿಗೊತ್ತಿ ನಮಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 2 ತಿಂಗಳೊಳಗೆ ಇದು ಏನಾತ ಗೊತ್ತಾಗತ್ತೆ. ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಆಗ್ತಾ ಇರುವಂಥ
ವಿಷಯಗಳಿಗೆ ನೇರವಾಗಿ ಸರ್ಕಾರ ಹೊಣೆಗಾರರಾಗಬೇಕು. ಕೋರ್ಟಲ್ಲಿರೋ ಜಡ್ಜಿಯವರಾಗಿರ್ಬೋದು, ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಇದನ್ನೆಲ್ಲ ನೋಡ್ತಾ ಇದ್ದಾರೆ, ಏನಾಗ್ತದೆ ಏನಂತ. ಆದರೆ ಪ್ರಭಾವಿ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿ ಆಗಿದ್ದಾರೆ. ಇದಕ್ಕೋಸ್ಕರ ಈ ಹೋರಾಟವನ್ನು ಹತ್ತಿಕ್ಕೋ ಕೆಲಸ ಎಲ್ಲ, ಬೇರೆ ಏನೂ ಮಾಡ್ತಾ ಇಲ್ಲ. ನಮ್ಮ ನಾಡಿನ ಜನತೆಗೆ ನಾವು ವಿನಂತಿಸ್ಕೊಳ್ತಾ ಇರೋದು, ನೀವಾಗಿ ಬಂದು ಒಂದೊಂದು ರೀತಿಯಲ್ಲಿ ನಿಮ್ಮದೇ ರೀತಿಯಲ್ಲಿ ಎಂಕ್ವೈರಿ ಮಾಡಿ. ನಾನು ನನ್ನಷ್ಟಿಗೆ ನನ್ನ ರೀತಿಯಲ್ಲಿ ನನಗೆ ಹಿಂದಿನಿಂದಲೇ ಗೊತ್ತಿತ್ತು ಇದರ ವಿಷಯ ಏನಾಗ್ತದೆ ಅಂತ, ಏನಿದೆ, ಯಾವ ರೀತಿಯಲ್ಲಿ ಇಲ್ಲಿ ಕೊಲೆಗಳಾಗ್ತದೆ, ಯಾರಿಗೂ ಮಾತಾಡ್ಲಿಕ್ಕೆ ಮಾತಾಡೋದು ಕೊಲೆ ಮಾಡೋದು. ಈವಾಗಲೂ ಅಷ್ಟೇ ಹೋರಾಟಗಾರರಿಗೆ ಆ ಒಂದು ಅಡಗುತಾಣದ ವಠಾರದಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿ ಅವರ ಅಡಗುತಾಣವನ್ನಾಗಿ ಬಳಸಿ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇದೆ. ಆ ದೇವಸ್ಥಾನ ಹಿಂದೂವರಲ್ಲ, ಯಾವ ರೀತಿಯಲ್ಲಿ ಕ್ರಿಶ್ಚಿಯನ್ಸ್ ಮುಸ್ಲಿಂ ಅದೇ ಥರ ಅವ್ರದ್ದು ಪಂಗಡ ಬೇರೆಯೇ. ಹಿಂದೂ ದೇವರಿಟ್ಟು ಪೂಜೆ ಮಾಡುತ್ತಾ, ಹಣ ಸಂಪಾದನೆ ಮಾಡುತ್ತಾ ಅವರ ಸಮುದಾಯವನ್ನು ಅವರು ಬೆಳೆಸ್ತಾ ಇದ್ದ ಹೊರತು ನಮ್ಮ ಸಮುದಾಯವನ್ನಲ್ಲ. ನಮ್ಮ ಸಮುದಾಯವನ್ನು ಇವರು ಬೆಳೆಸಬೇಕಿದ್ದರೆ ಈ ಮುಂಚೆನೆ ಮಾಡಬೇಕು. ಅವರ ವಠಾರದಲ್ಲಿರುವಂಥ ಅವರ ವಠಾರವನ್ನು ಮೊದಲು ಸ್ವಚ್ಛ ಮಾಡಿ ನಂತರ ಹೊರಗಿನ ವಠಾರಕ್ಕೆ ಹೋಗಬೇಕಿತ್ತು. ಇವರು ಆ ಥರ ಮಾಡಿದ್ದಿಲ್ಲ. ಇವರು ಅವರ ವಠಾರದಲ್ಲಿ ಕೊಲಕ್ಕಿದ್ದು ಅಲ್ಲಿವರಿಗೆ ತೇಜೋವಧೆ ಮಾಡುತ್ತಾ ಹೊರಗಿನ ಪ್ರಪಂಚದಲ್ಲಿ ನಾನು ದೊಡ್ಡವ, ನಾನೇನೋ ದೊಡ್ಡ ಕೆಲಸವನ್ನು ತೋರಿಸ್ತಾ ಇರೋ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ 2 ಮುಖವಾಡ ಇದೆ. ಒಂದು ಮುಖವಾಡ ಮಾತ್ರ ಜನಕ್ಕೆ ಗೊತ್ತಾಗ್ತಾ ಇರೋದು. ದಕ್ಷಿಣ ಕನ್ನಡದವರಿಗೆ ಇನ್ನೊಂದು ಮುಖವಾಡ ಅರ್ಥ ಆಗಿದೆ. ಅದು ಕರ್ನಾಟಕ ರಾಜ್ಯದಲ್ಲಿ ಒಂದಿಷ್ಟು ಜನ ಅರ್ಥ ಆಗಿದೆ. ಉಳಿದವರು ಅರ್ಥ ಮಾಡ್ಕೊಳ್ಳಿ. ಯಾರದೇ ಆಗಲಿ ಹೆಣ್ಣು ಮಗಳು ತಾನೇ ಅದು. ಈ ಒಂದು ಹೆಣ್ಣು ಮಗಳು ಅಲ್ಲ, ಅಲ್ಲಿ ಒಂದಲ್ಲ, 2 ಅಲ್ಲ, 3 ಅಲ್ಲ, ಸಾವಿರ ಹೆಣ್ಣು ಮಕ್ಕಳನ್ನ ಸಾಯಿಸ್ತಾರೆ. ಒಂದೊಂದು ಅಧಿಕಾರಿಯವರು ಹೇಳ್ತಾ ಇರ್ತಾರೆ, ಕೆಲವೊಂದು ಅರಣ್ಯ ಅಧಿಕಾರಿಯವರು ಹೇಳ್ತಾ ಇದ್ದಾರೆ. ಇವಾಗ ಮಾತಾಡ್ಸಿಗೆ ಸ್ವಲ್ಪ ಧೈರ್ಯ ಬಂತು. ಇನ್ನು ಮುಂದೆ ಆದರೂ ಪ್ರತಿಯೊಬ್ಬರು ಮುಂದೆ ಬನ್ನಿ, ನಿಮ್ಮ ಆಗಿರೋ ನೋವನ್ನು ಹಂಚಿಕೊಳ್ಳಿ ಅಂತ ಈ ಮೂಲಕ ತಮ್ಮಲ್ಲೆಲ್ಲ ವಿನಂತಿಸಿಕೊಳ್ತಾ ಇದ್ದೀನಿ.